ನಮಸ್ತೆ. ಎಲ್ಲರೂ ಹೇಗಿದ್ದೀರಿ? ಇವತ್ತು ಸ್ಪೆಷಲ್ ಡೇ. ಹೌದು. ಏನಂದರೆ ನಂದು ಮತ್ತು ಮೀನಂದು ವೆಡ್ಡಿಂಗ್ ಆ್ಯನಿವರ್ಸರಿ. ಈ ಮದುವೆ ಅನ್ನೋದೇ ಹಿಂಗೆ ನೋಡ್ರಿ, ದಿನ ಕಳೆದಿದ್ದೇ ಗೊತ್ತಾಗಲ್ಲ. ಹಾಗೆ ವರ್ಷ ವರ್ಷ ಕಳೆದು ಭಾಳ ವರ್ಷ ಆಯಿತು ಅನ್ನಂಗೆ ಆಗುತ್ತೆ. ಆದ್ರೂ ನಿನ್ನೆ ಮೊನ್ನೆ ಇನ್ನೂ ಮದುವೆ ಆಯಿತು ಅನ್ನೋ ಫೀಲಿಂಗು ಒಂಥರ ಚಂದ ಫೀಲಿಂಗ್ ಅಲ್ಲ. ನೀವೇ ನೋಡಿರಲ್ಲ ಹಿಂದಿನ ಎಪಿಸೋಡಲ್ಲೆಲ್ಲ, ನನಗೆ ಮೀನನ್ನು ಬಿಟ್ಟು ಒಂದು ಗಳಿಗೆ ಇರೋಕ್ಕಾಗಂಗಿಲ್ಲ. ಆಕಿಲ್ಲ ಅಂದ್ರೆ ನನಗೆ ಕೈಕಲ್ಲೇ ಆಡಂಗಿಲ್ಲ ರೀ. ಒಂಥರ ಅಷ್ಟು ಅಟ್ಯಾಚ್ಮೆಂಟ್ ಒಂಥರ ಬೆಳೆದು ಹೋಗ್ಬಿಟ್ಟದ ಆಕೆ ಒಟ್ಟಿಗೆ. ಈಗ ಹಂಗಾಗಿ ನೋಡ್ರಿ, ಎಷ್ಟು ದಿನ ಆಯಿತು ಊರಿಗೆ ಬಂದು ಎಲ್ಲ ಕೆಲಸ ಕಾರ್ಯ ಬಿಟ್ಟು ಇಲ್ಲೇ ಉಳ್ಕೊಬಿಟ್ಟಿನಿ ನಾನು. ಗಿಫ್ಟ್ ಕೊಟ್ಟೇ ಕೊಡ್ತೀನಿ, ಆದರೆ ನಿಮ್ಮ ಎದುರಿಗೆಲ್ಲ ಕೊಡ್ಬೇಕಂತಿಲ್ರಿ. ನಾನು ಅದು ಸೀಕ್ರೆಟಾಗಿ ಕೊಡ್ತೇನೆ. ಮತ್ತೆ ಯಾರೊಟ್ಟಿ ಮಾತಾಡ್ತಿದ್ರಿ? ಎಂಥ ಚಿನ್ನ, ನಾನು ಎಂಥ ಎಕ್ಸೈಟ್ಮೆಂಟಲ್ಲ ನಿನ್ನ ಕರೆದ್ರೆ ನೀನಲ್ಲಿ ಯಾರೊಟ್ಟಿಗೋ ಮಾತಾಡ್ಕೊಂಡು ನಿಂತ್ಕೊಂಡಿದ್ಯಲ್ಲ. ಯಾರವರು? ಮತ್ತೆ ಪ್ರೀತಿಯಿಂದ ನನ್ನನ್ನು ಇಲ್ಲಿ ಬಂದದ್ದಂತ ಹೇಳ್ರಿ. ಈಗೆಂತ ಮೆಂಟಲ್ ಬಂದದ್ದಂತ್ರಿ. ಹಿಂಗೆ ನೀವು ಎಂತೆಂಥದ್ದು ಮಾತಾಡೋದು. ಓ, ಮೆಂಟಲ್ ಅಲ್ಲ, ಮೆಂಟ್. ಅದಿರಲಿ ಬಾಬಾ, ಹೆಂಗ ಅರೇಂಜ್ಮೆಂಟ್ ನಂದು? ಒಂಚೂರು ಲೈಕಿಲ್ಲ. ಇದ್ರಕ್ಕಿಂತ ಅಲ್ಲಿ ಗಣೇಶೋತ್ಸವದ ಮಾಡಿರ್ಕಣಿ ಊರಲ್ಲಿ ಕೂರ್ಸಿರ ಎಷ್ಟು ಒಳ್ಳೆ ಮರ, ಎಷ್ಟು ಡೆಕೋರೇಷನ್ ಅಂದರೆ ಎಷ್ಟು ಚಂದ ಐತೆ ಗೊತ್ತಾ. ಬೇಬಿ ಮುಗಿಸೀನಿ ಆಪ ಅಲ್ಲಿಗೆ ಅಂತ ಅನ್ರೊಮ್ಯಾಂಟಿಕ್ ಲೇಡಿ ಈಕಿ. ಥೂ, ಏನು ಅರ್ಥ ಆಗಂಗಿಲ್ಲ, ಏನಿಲ್ಲ. ಇದು ಒಂದ ನೋಡ್ರಿ ಬ್ಯಾಕ್ಗ್ರೌಂಡ್ ಅಂದರೆ. ನನಗೆ ಕರೆಕ್ಟಾಗಿ ನೆನಪಿದೆ, ನೀವು ಬ್ಯಾಕ್ಗ್ರೌಂಡ್ ಅಂತಿರಲಿಲ್ಲ, ಡ್ರಾಬ್ಯಾಕ್ ಅಂತಿದ್ರಿ, ಹೌದಲ್ಲ? ನಿನ್ನ ಕೂಟ ಸೇರಿ ನನಗೂ ಎಲ್ಲ ಇಂಗ್ಲೀಷ್ ಎಲ್ಲ ಮರ್ತೋಗಕ್ಕೆ ಶುರುವಾಗೈತೆ. ಬಿಡಿನಿ, ಈಗ ನೀವು ಜಗಳ ಮಾಡೋಕ್ಕೆ ನನ್ನನ್ನು ಕರೆದಲ್ದ, ನಂಗೆ ಗೊತ್ತು. ನಾ ಹೋತೆ, ನಂಗಲ್ಲ ಮನೇಲೆಲ್ಲ ತಮಾಷೆ ಮಾಡ್ತಿದ್ರು. ಅಲ್ಲಿ ಗಣೇಶ ಹಬ್ಬದ ಬಿಟ್ಕೊಂಡು ಅಲ್ಲೆಲ್ಲಿಗೆ ಬೀಚ್ ಹತ್ರ ಹೋತ್ರಂಬ್ರ ಅಂಥದ ಲವ್ ಸೈಟ್ ಅಂಬ್ರ ಅಲ್ಲಿಗೆ ಬುಕ್ ಮಾಡಿರಿ ಇವತ್ತು ಬಾವ ಅನ್ಕೆಲ್ಲ ನಗಾಡ್ತಿದ್ರು. ನಂಗೆ ಎಷ್ಟು ನಾಚಿಕೆ ಆಯ್ತು ಗೊತ್ತಾ. ನಿಮ್ದೊಂದು ಕುಶಲ್. ನನ್ನ ಹೆಣ್ತೊಟ್ಟಿಗೆ ನಾನು ಲವ್ ಸೈಟಿಗಾರೋ ಹೋತೆ, ಇನ್ನೆಲ್ಲಿಗಾರೋ ಹೋತೆ. ಅವ್ರಿಗೆ ಏನು ಬಿಟ್ಟಿನಿ, ಅಲ್ಲ ಕಾಣಿಲ್ಲ, ಪಕ್ಕ ಟೇಬಲಲ್ಲಿ ಇದ್ದಾರೆಲ್ಲ ಕಾಣ್ತಿದ್ರು. ಬಿಟ್ಟಿನಿ ಮಾರೆ. ಇವತ್ತು ಲವ್ ಸೈಟಲ್ಲೇ ಊಟ, ಲವ್ ಸೈಟಲ್ಲೇ ಟಾಕಿಂಗ್, ಲವ್ ಸೈಟಲ್ಲೇ ನೈಟ್ ಸ್ಲೀಪಿಂಗ್. ಇಲ್ಲೇ ಮಲ್ಕಂದ? ಓಯ್ ಬ್ಯಾಡ್ದೆ, ಬೇಕಾದ್ರೆ ಇಲ್ಲೇ ಇಲ್ಲೂ ಎಷ್ಟು ಉಂಡ್ರು ಕಾಣಿ. ನಂಗೆ ಮನೆಗೆ ಹೋಗಿ ಒಂಚೂರು ಕೊಚ್ಚಕ್ಕಿ ಅನ್ನ ಮತ್ತೆ ಒಂಚೂರು ಮೀನು ಪದಾರ್ಥ ಹಾಕೊಂಡು ಉಣ್ಕಿ ಅಕ್ಕ. ಓ, ಇದು ಎಂತ ಹುಚ್ಚುಮುಳಿನ ಕಟ್ಕಣ್ಣಪ್ಪ. ಒಂದು ಕೆಲಸ ಮಾಡು, ಮನೆಗೆ ಹೋಗಿ ಒಂದು ಸಣ್ಣ ಬಾಕ್ಸ್ ಒಳಗೆ ಅನ್ನ ಸಾಂಬಾರು ಎಲ್ಲ ತಗೊಂಡು ಬಂದು ಇಲ್ಲೇ ತಿನ್ನು, ಅದೇ ಸರಿ ನಿಂಗೆ. ಇಲ್ಲಿ ಬಿಡಿ, ಇವತ್ತೊಂದು ದಿವಸ ಹೆಂಗೋ ಅಡ್ಜಸ್ಟ್ ಮಾಡ್ಕಂತೆ. ಹಂಗ ರೂಮ್ಗೆ. ಊಟ ಒಂದೇ ಅಲ್ಲ, ಊಟ ಮಾಡೋ ಮುಂಚೆ ಇನ್ನು ಏನೇನು ಮಾಡೋದಿದ್ದಾವ. ಹಿಂಗೆ ಏನು ಹೇಳೋಣ. ಸರಿ ಆಯ್ತು, ಬಾ ಕುಂತ್ಕೊಂಡು ಸ್ವಲ್ಪ ಮಾತಾಡೋಣ, ನಗಾಡೋಣ, ಖುಷಿ ಪಡೋಣ, ಬೀಚ್ ಹತ್ರ ಹೋಗಿ ಕೂತ್ಕೊಳ್ಳೋಣ ಅಂತ. ಇಲ್ಲಿಂದ ಹೊರಗೆ ಹೋದ್ರೆ ಬೀಚು. ಬಾಬಾ, ನಾವಿಲ್ಲ ಊಟಕ್ಕೆ ಅನ್ಕೊ ಬಂದಿದ್ದಲ್ದ, ಊಟ ಮಾಡಿ ಬೇಗ ಮಲ್ಕೊಂಬರ್ರೆ. ಕಡೆಗೆ ಬೆಳಿಗ್ಗೆ ಬೇಗ ಧೂಪಕ್ಕೆ ಆತಿಲ್ಲ, ಲೇಟ್ ಹತ್ತು ಕಡೆ ಲೇಟ್ ಮಲ್ಕೊಂಡ್ರಕ್ಕ. ನಿನ್ನ ತಲೆಯೊಳಗೆ ಏನಾದರೂ ಒಂದು ಚೂರಾದ್ರೂ ಬುದ್ಧಿ ಇದೆಯಾ, ಸಗಣಿ ಇದೆಯಾ ಅಂತಾನೆ ನನಗೆ ಡೌಟು. ಬುದ್ಧಿ ಇದ್ದಿದ್ದಿದ್ರೆ ಲೈಕ್ ಮಾಡಿ ಓದಿ ಡಾಕ್ಟ್ರ್, ಇಂಜಿನಿಯರ್ ಅಥವಾ ಮತ್ತೆಂಥದ್ದು ಆತಿದ್ದಿದೆ. ನೀವು 4ನೇ ಕ್ಲಾಸ್ ಫೇಲ್ ಆದ್ರೆ ನಾನೆಂತ ಕಟ್ಕೊಂತಿದ್ದೆ. ಇರಲಿ ನಿನ್ನ ಕಡೆ ವಿಚಾರಿಸ್ಕೊತೀನಿ. ಈಗ ಒಳ್ಳೆ ಮೂಡಲ್ಲಿ ಜಗಳ ಮಾಡ್ಕೊಳ್ಳೋದು ಬೇಡ, ಬಾ ಹೊರಗೆ ಹೋಗೋಣ. ನಿಮ್ಗೆ ಅಂತ ಐತೆ ಇವತ್ತು, ಮಾತಿ ಮುಂಚೆ ಹಿಡ್ಕೊಂಬಕ್ಕೆ ಬರ್ತೀರಪ್ಪ. ಬಿಡಿನಿ ಅಲ್ಲೇ ಎಲ್ಲ ನಗಾಡ್ತಾರೆ. ಎಲ್ಲೊಬ್ಬ ಕಾಣಿ ಅಲ್ಲೇ ಎಲ್ಲ ತಂದು ಕೊಡುವ, ನನ್ನೇ ಕಾಣ್ತಿದ್ದ. ಬಿಡಿನಿ ಮಾರೆ. ಇನ್ನ ಬಾಳಲ್ಲಿ ಈ ರಾತ್ರಿ ಇನ್ನಿಂದು ಬರದು, ಹೂ ಮಂಚ ನಮಗಾಗಿದೆ. ಅಲ್ಲೊಬ್ಬಳ ಕಾಣಿ, ಅಲ್ಲೊಬ್ಬಳ ಹಿಡ್ಕ ಡ್ಯಾನ್ಸ್ ಮಾಡ್ತಿದ್ದಾಳೆ. ಅವಳ ಗಂಡ ಮಲ್ಕಂತಾಳೆ, ಹೇಳ್ತಾಳೆ ಅಂತೆಲ್ಲ ಮಾಡ್ತಾಳೆ ಮಾರೆ. ಇನ್ನು ಅದನ್ನೇ ಮಾಡು ಅಂತ ನಾನು ನಿನಗೆ ಹೇಳ್ತಿರೋದು. ಹೇಸಿಗೆ ಹಂಗಿಂದೆಲ್ಲ ನಾ ಮಾಡೋಕ್ಕಾಗ್ತಿಲ್ಲ. ನೀವು ಬೇಕಾದ್ರೆ ಬೇರೆ ಯಾರನ್ನಾರು ಕರ್ಕೊಬಂದು ಮಾಡಿ ಇನ್ನು ಸ್ವಲ್ಪ ಡ್ಯಾನ್ಸ್. ನಾನು ಅವೆಲ್ಲ ಮಾಡೋಳಲ್ಲ, ಹಿಂಗೆಲ್ಲ ಮಾಡ್ರೆ ನಾ ಈಗಲೇ ಮನೆಗೆ ಹೋತೆ ಕಣಿ. ಪ್ಲೀಸ್, ನನ್ನ ಮೇಲೆ ಆಣೆ, ಇವತ್ತು ನೀನು ಡ್ಯಾನ್ಸ್ ಮಾಡಲಿಲ್ಲ ಅಂದರೆ. ಅಯ್ಯೋ ಎಂತ ಮಾರ್ರೆ ನೀವು. ಆಯ್ತದೆ, ಹೆಂಗೆ ಮಾಡೋದು ಮಾರ್ರೆ. ಕೊಡಿ ಕೈ ಕೊಡಿ. ನಿಂದ ಆ ಕೈ ನನ್ನ ಭುಜದ ಮೇಲಿಡು, ಈ ಕೈ ಜೋಡಿಸು. ಈಗ ಮ್ಯೂಸಿಕ್ ಹಾಕರ್ ಕೂಡಲೇ ನೀನು ಡ್ಯಾನ್ಸ್ ಮಾಡಬೇಕು, ಆತಾ? ಅಯ್ಯೋ, ನಾನು ಮೂಗು ಒತ್ಬೇಡ, ಮೂಗಲ್ಲ. ಅಯ್ಯೋ, ಭುಜ ಹಿಡ್ಕೊ, ಭುಜ.
ಸಾರಿ ಮರ್ರೆ, ಎಂತ ಮರ ಇದು ಒಂದು ವರ್ಷ ಬಂದದ್ದಾಯ್ತಲ್ಲ, ಮುಂದಿನ ವರ್ಷ ನಾ ಬತ್ತೇ ಇಲ್ಲ ನಿಮ್ಮೊಟ್ಟಿಗೆ. ಎಂತ ಮಾಡೋದು, ಈಗ ದುಡ್ಡು ಕೊಟ್ಟಿರಿ ಅಲ್ಲ, ಮತ್ತೆ ಎಷ್ಟು ತನಕ ಮಾಡ್ಕಷ್ಟೇ. ನಿನ್ನ ಖಾಲಿ ಬೇಕಾದ್ರೆ ಬೀಳ್ತೀನಿ ಮನೆಗೆ ಹೋದ್ರ ಮೇಲೆ. ಇವತ್ತು ಒಂದು ದಿವಸ ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಇರೇ. ಎಲ್ಲ ಗಂಡ ಹೆಂಡ್ತೀನಿ ನೋಡಿ ನನಗೆ ಎಷ್ಟು ಆಸೆ ಆಗುತ್ತೆ ಗೊತ್ತಾ. ನಾನು ನೀನು ಹೀಗೆ ಡ್ಯಾನ್ಸ್ ಮಾಡ್ಬೇಕು ಅಂದ್ಕೊಂಡು ನೀನು ಇದ್ದಿ. ಅಯ್ಯೋ ಬೇಜಾರು ಮಾಡ್ಕೋಬೇಡಿ, ಆಯ್ತು ನಾನು ನಿಮಗೋಸ್ಕರ ಡ್ಯಾನ್ಸ್ ಮಾಡ್ತೆ ಅಕ್ಕ. ಕಟ್ಕೊಂಡನ ದೇವ್ರ ಸಮಾನ ಅಂಬ್ರ. ಆಯ್ತಾಯ್ತು, ಇವತ್ತು ಬೇಜಾರು ಮಾಡ್ಕೊಂಡ್ಬಿಡಿ ನೀವು. ಇದು ಎಂತ ಹಾಡು ಮರ್ರೆ, ಭೂತ ಹೊರಲ್ದಂಗೆ ಇತ್ಕಣೆ. ಒಳ್ಳೆ ಮನೆ ನಿದ್ರಿ ಬಪ್ಸರು ಆಯ್ತು ನನಗೆ. ಒಂಚೂರು ಬೇರೆ ಯಾವ್ದಾರ ಹಾಡು ಹಾಕೋರು ಯಾರೋ, ಒಂಚೂರು ಯಾವ್ದಾರ ಕನ್ನಡ ಹಾಕೋ ಕೇಳಿ ಮರ್ರೆ, ನಿದ್ರಿ ಬದುತ್ತಿಲ್ಲ ಅಂದ್ರೆ ಕಣಿ. ಯಾರಪ್ಪ ಅಲ್ಲಿ ಕನ್ನಡ ಹಾಡಿದ್ರೆ ಹಾಕಪ್ಪ ನಿಮ್ಮಲ್ಲಿ. ಇದೇನು ಸಖತ್ ಒಂಥರ ನಮ್ಗೆ ಮ್ಯಾಚ್ ಆಗಲ್ಲ ಈ ಹಾಡೆಲ್ಲ. ಯಾವ್ದಾದ್ರು ಹಳೆ ರಾಜ್ಕುಮಾರ್ ಹಾಡುಗಳು ಹಾಕ್ಲಾ ಸರ್? ಯಾವುದೋ ಒಂದು ಚೆನ್ನಾಗಿರೋದು ಒಟ್ಟು ಕನ್ನಡ ಹಾಡು ಹಾಕಪ್ಪ. ಈಗ ಪ್ರಭಾಕರ್ ಅವ್ರದ್ದು ಚೆನ್ನಾಗಿದೆ ಸರ್, ಅವುಗಳು ಹಾಕ್ಲಾ ಸರ್? ಇಲ್ಲ ಅಂಬರೀಷ್ ಹಾಕ್ಲಾ ಸರ್? ನನ್ನ ಬಿಟ್ಟು ಒಬ್ಬರೇ ಡ್ಯಾನ್ಸ್ ಮಾಡ್ತಿದ್ರಲ್ಲ, ಇವ್ರಿಗೆ ಎಂತ ಆಯ್ತು ಈಗ? ಓ, ನನಗೆ ಒಳ್ಳೆ ಮೂಡಿಗೆ ಬಂತೀನಪ್ಪ. ನೀನು ಯಾವ ಹಾಡು ಹಾಕ್ಬಿಡ, ಎಲ್ಲ ನಾನೇ ಹಾಕೋತೀನಿ. ಡಾರ್ಲಿಂಗ್ ಡಾರ್ಲಿಂಗ್ ಕಮ್ ಡಾರ್ಲಿಂಗ್ ಗೋ ಜಾಲಿ ರೈಡ ನಂದಾಸೆ ಹುಯ್ಯ ಕ್ಲೈಂತ ಸಾಂಗ್ ಟನ್ ಟನ್ ಠಣ ಠಣನ್ ಠಣ್ ಪಾಮ್ 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 ಪಾರಾಮ್ ಪಾಮ್. ಐ ಲವ್ ಯು ಅದು, ಐ ಲವ್ ಯು ಟು ಅದು. ಹೌದು, ಚೈನೀಸ್ ಸ್ಟೈಲ್ ಊಟ ಆಯ್ತು ಇವತ್ತು. ಆದ್ರೆ ಎಲ್ಲ ವೆಜ್ಜೇ ಹೇಳಿ ನೋಡಿ, ಹಬ್ಬ ಅಲ್ಲ ಅನ್ಕೊಂಡು. ಓ ಎಂತ ಮರ್ರೆ, ಇಂಥ ಒಳ್ಳೆ ದಿನ ಆಯ್ಕೊಂಡೆ ನೀವು, ಬರೀ ವೆಜ್ಜೆಯಾ? ಎಂತ ಸ್ಪೆಷಲ್ ಇಲ್ಲ? ಅಯ್ಯೋ ನಿಮ್ಮ ಅಪ್ಪನ ಮಕ್ಕಳೇ ಹೌದು. ಅಲ್ಲ ಒಂದು ದಿವಸ ವೆಜ್ ತಿನ್ಬಿಡು, ಏನಾಗಂಗಿಲ್ಲ. ಆಯ್ತು ಮತ್ತೆ ಇನ್ನೊಂದು ವಿಷಯ ಏನು ಹೇಳಿನಿ, ಬೀಚಲ್ಲಿ ಆಟಾಡೋನು. ಈ ರಾತ್ರಿ ನನಗೆ ಚಳಿ ಆಗ್ತಪ್ಪ, ನಾನು ಆಟಾಡೋ ಬರ್ತಿಲ್ಲ. ಇವರೇ ನನ್ನೊಂದು ತಗೊಂಡು ಹೋಗ್ತೆ ಈ ಚಳಿಲೇ ಬನ್ನಿ ಮಲ್ಕೊಂಬತ್ಲಾಗಿ. ಮಲ್ಗೋದು ಎಷ್ಟು ತಿನ್ನೋದ್ರು ಮಲ್ಗೋದು. ಸರಿ ಏನೋ ಒಂದು ಬಂದಿತ್ತಿನ್ನ ಮಲ್ಗೋಣತ್ಲ ಅಂದರೆ ಏನೆಲ್ಲ ಹಂಗೆ ನೋಡಕ್ಕೆ ಹತ್ತೀರಿ. ನಾನು ಅವಸ್ಥೆ ಏನು ಹಿಂಗೆ ಅಂತನಾ? ಮದುವೆ ಆದ ಮಟ್ಟ ಇದೆ ನೋಡ್ರಿ ನಂದು. ಮುಂದೆ ಈಗ ಕಟ್ಕೊಂಡು ನನಗೆ ಬಾಳಂಗಿಲ್ಲ ಬಿಡಂಗಿಲ್ಲರಂಗೆ ಆಗೈತಿ. ಬರುವಾಗ ನೋಡ್ರಿ ನಾನು ಎಷ್ಟು ಖುಷಿ ನಾಕಿನ ಹೋಗಲು ಬಂದೆ, ಹೌದಾ ಇಲ್ಲ? ಈಗ ನೋಡ್ರಿ ಇಂಥ ಸಿಟ್ಟು ಬರಕತ್ತೈತಿ. ಅದ್ರ ಮೇಲೆ ಜಾಸ್ತಿ ಕುಡಿದ್ನಂದ್ರಿ. ಈಗ ವಯಸ್ಸು ಬೇರೆ ಕಮ್ಮಿ ಆಗಿಲ್ರಿ, ಸುಮಾರು 40 ಮೇಲೆ ಆಗೈತೆ. ನನಗೆ ತ್ರಾಸ ಆಗಕತ್ತೈತಿ ನೋಡ್ರಿ ಜೀವನ. ಮಕ್ಕಳದೇ ಈಗ ರಾತ್ರಿ ಆಯ್ತು, ಜಾಗರಣೆ ಖಾತ್ರಿ ಆಯ್ತು. ಮೈಯಾಗೊಬ್ಬ ಕಳ್ಳವನಲ್ಲ, ಸುಮ್ಮೀರಾಗೆ ಬಿಡಂಗೆ ಇಲ್ಲ ಜಪಾನ. ಹೌದು ಯಾರಪ್ಪ ಇಂಥ ಹೊತ್ತಲ್ಲಿ ಈ ಹಾಡು ಬ್ಯಾಡ್ರಿ ನನಗೆ ಕ್ಯಾನ್ಸಲ್ ಮಾಡ್ರಿ, ಹಾಡೆಲ್ಲ ಬ್ಯಾಡ್ರಿ. ಏನ್ರಿ ನೀವು ಎಲ್ಲ ಸುಮ್ಮನೆ ಇರಬೇಡಿ ಅಂತ ಹೇಳ್ತಿದ್ದೀರಾ? ಹಂಗೆ ನಿಮ್ಮ ಎದುರು ಹೇಳೋದಷ್ಟೇ ರೀ, ನಾನು ಸುಮ್ಮನಿರ ಮಗನೇ ಅಲ್ರಿ ಮತ್ತೆ. ಆತ ಹಂಗಾದ್ರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಎಲ್ಲರೂ ವಿಶ್ ಮಾಡೋದು ಮರಿಬೇಡ್ರಿ ಮತ್ತೆ ಕಮೆಂಟಾಗೆ. ಹಾಗೆ ವಿಡಿಯೋ ಇಷ್ಟ ಆಗಿದ್ದಿದ್ರೆ ಲೈಕ್ ಮಾಡಬೇಕು, ಮತ್ತು ನಿಮ್ಮ ದೋಸ್ತಗಾರರಿಗೆಲ್ಲ ಶೇರ್ ಮಾಡಿರಿ. ನಿಮ್ಮ ಕುಟುಂಬದ ಮಂದಿ ಎಲ್ಲರಿಗೂ ಪಾಸ್ ಮಾಡಿರಿ. ಮತ್ತು ಹೊಸ್ದಾಗಿ ನೋಡ್ತಿರೋರು ಹಂಗೆ ನೋಡ್ಬಿಡ್ರಿ. ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಮಸ್ಕಾರ ರೀ ಹಂಗಾರೆ.